ಬಿಜೆಪಿಯಿಂದ ಹಿಂದುಳಿದ ವರ್ಗಗಳ ಮೋರ್ಚಾ ಮುಲ್ಕಿ ಮೂಡಬಿದ್ರೆ ಮಂಡಲ ಮತ್ತು ಹಿಂದುಳಿದ ವರ್ಗಗಳ ಮೋರ್ಚಾ ಬಜ್ಪೆ ಮಹಾಶಕ್ತಿ ಕೇಂದ್ರ ಇದರ ವತಿಯಿಂದ ನಡೆದಿರುವ ಮಾಜಿ ಪ್ರಧಾನಮಂತ್ರಿ ಹಾಗೂ ಅಜಾತ ಶತ್ರು ಎನಿಸಿಕೊಂಡಿರುವ ಅಟಲ್ ಬಿಹಾರಿ ವಾಜಪೇಯಿ ಅವರ 97ನೇ ವರ್ಷದ ಜನ್ಮದಿನದ ಅಂಗವಾಗಿ ಪೊರ್ಕೋಡೆ ಕಾಂಜುಗೂಳಿ ದೈವಸ್ಥಾನದ ಎದುರುಗಡೆ ಇರುವ ಸ್ನೇಹ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಹಿರಿಯರ ಮನೆ ವೃದ್ಧಾಶ್ರಮದಲ್ಲಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಯಿತು। ಈ ಕಾರ್ಯಕ್ರಮಕ್ಕೆ ಮಂಡಲದ ಅಧ್ಯಕ್ಷರಾದ ಸುನಿಲ್ ಆಳ್ವಾ, ಮುಲ್ಕಿ ಮೂಡಬಿದ್ರೆ ಶಾಸಕರಾದ ಉಮಾನಾಥ್ ಕೋಟ್ಯನ್, ಮಂಡಲದ ಒಬಿಸಿ ಅಧ್ಯಕ್ಷರಾದ ರಾಜೇಶ್ ಅಮೀನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಸ್ತೂರಿ ಪಂಜಾ, ಜಿಲ್ಲಾ ಉಪಾಧ್ಯಕ್ಷರಾದ ಈಶ್ವರ್ ಕಟೀಲ್, ಮಂಡಲದ ಪ್ರಧಾನ ಕಾರ್ಯದರ್ಶಿ ಕೇಶವ್ ಕರ್ಕೇರ, ರಾಮ ಮುಗ್ರೋಡಿ, ಸೋಮನಾಥ್ ಕೋಟ್ಯನ್, ಜೈನ್ ಸಾಲ್ಯಾನ್, ರಿತೇಶ್ ಶೆಟ್ಟಿ, ಅಣ್ಣು ಶೆಟ್ಟಿ, ವಿಜಯ್ ಕುಮಾರ್ ಕೆಂಚಾರು ಖಾನ, ನಳಿನಿ ಶೆಟ್ಟಿ, ಪ್ರಭಾಕರ್ ಕುಲಾಲ್, ಸುಧಾಕರ್ ಕಾಮತ್, ಪ್ರದೀಪ್ ಸುವರ್ಣ, ಗಣೇಶ್ ಆರ್ಬಿ, ವಿಜಯ ಆಮೀನ್ ಕೋಡಿಕೆರೆ, ಮಿಥುನ್ ಶೆಟ್ಟಿ ಹಾಗೂ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು। ತಾಯಿಗಳಿಗೆ ಇವತ್ತು ಗತಿಲ್ಲದಂತ ರೀತಿಯಲ್ಲಿ ಆಗಿ ಅಂತ ಹಿರಿಯ ಜೀವಗಳನ್ನ ಇವತ್ತು ಯಾರೋ ಒಂದು ಬಂದು ಸಾಕುವಂತದ್ದು, ಒಂದು ಮನೆಯನ್ನ ಬಾಡಿಗೆಗೆ ತೆಕ್ಕೊಂಡು ಅದನ್ನ ಆಶ್ರಮದ ರೀತಿಯಲ್ಲಿ ಮಾಡಿ ಹಿರಿಯರನ್ನ ಇಲ್ಲಿ ಸಾಕಿ ಸಲಹುವಂತದ್ದು। ಬಹುಶಃ ತಂದೆ ತಾಯಿಗಳನ್ನ ಸಾಕ್ಬೇಕಾದಂತ ನಮ್ಮ ಯುವಕರು ಇವತ್ತು ಯಾರದೋ ತಂದೆ ತಾಯಿಗಳನ್ನ ಇವತ್ತು ಇಲ್ಲಿ ಸಾಕ್ತಾರೆ, ನಮ್ಮ ತಂದೆ ತಾಯಿಗಳಿಗೆ ಸಮಾನರು ಎಂಬ ರೀತಿಯಲ್ಲಿ ಇವತ್ತು ಇಲ್ಲಿ ಆರೈಕೆ ಮಾಡ್ತಾರೆ, ಅವರನ್ನು ಸಾಕ್ತಾರೆ, ಅವರನ್ನು ಪೋಷಣೆ ಮಾಡ್ತಾರೆ। ಬಹಳ ಬೇಸರದ ಸಂಗತಿ, ನಾಳೆ ನಮಗೂ ವಯಸ್ಸಾಗ್ತದೆ, ಈಗ ಇಲ್ಲಿರುವಂತ ಹಿರಿಯರ ಮಕ್ಕಳಿಗೂ ನಾಳೆ ವಯಸ್ಸಾಗ್ತದೆ, ವಯಸ್ಸಾದಾಗ ಅವರನ್ನು ಅವರ ಮಕ್ಕಳು ನೋಡಿಕೊಳ್ಬೇಕು ಅಂತ ಹಂಬಲ ಇರ್ತದೆ ಪ್ರತಿಯೊಬ್ಬರಿಗೆ। ಆದ್ರೆ ಅದೃಷ್ಟಹೀನರಾದಂತ ನಮ್ಮಂತ ಇಲ್ಲಿರುವಂತ ಹಿರಿಯರು ಬಹುಶಃ ನಿಮ್ಮ ಮಕ್ಕಳು ನಿಮ್ಮನ್ನು ಹೆತ್ತು ಹೊತ್ತಂತ ಮಕ್ಕಳು ನಿಮ್ಮ ಆರೈಕೆಯನ್ನು ಮಾಡಲಿಕ್ಕೆ, ನಿಮ್ಮನ್ನು ನೋಡ್ಲಿಕ್ಕೆ, ಪೋಷಿಸಲಿಕ್ಕೆ ಅವರಿಗೆ ಆಗ್ಲಿಲ್ಲ। ಆದ್ರೆ ಇಲ್ಲಿ ನಮ್ಮ ಹಿರಿಯರ ಮನೆ ಅಂತ ಹೇಳಿಕೊಂಡು ಒಂದು ಒಳ್ಳೆಯ ಹೆಸರನ್ನು ಇಟ್ಟುಕೊಂಡು ನಮ್ಮ ಸಹೋದರರು ನಿಮ್ಮನ್ನು, ಉದ್ದೇಶ ಅನೇಕ ಬೇರೆ ಬೇರೆ ಇರ್ಬೋದು, ಆದ್ರೆ ನಿಮ್ಮನ್ನು ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ, ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿಮ್ಮ ಮಕ್ಕಳಿಗಿಂತಲೂ ಪ್ರೀತಿಯಿಂದ ಸಾಕ್ತಾರೆ ಅಥವಾ ಸಲಹುತ್ತಾರೆ, ನಿಮ್ಮನ್ನು ಪೋಷಣೆ ಮಾಡ್ತಾರೆ ಅಂದ್ರೆ ಬಹಳ ಸಂತೋಷದ ವಿಷಯ।